ನವದೆಹಲಿಯ ಸಿಲ್ವರ್ ಓಕ್ ಇಂಡಿಯಾ ಹಾರ್ಬಿಟೇಟ್ ಸೆಂಟರ್ನಲ್ಲಿ ಮಾರ್ಚ್ 12ರಂದು ಇಂಡಿಯಾ ಅಚೀವರ್ಸ್ ಫಾರಂ ಸಂಸ್ಥೆಯ 51ನೇ ವರ್ಷದ ಇಂಡಿಯಾ ಅಚೀವರ್ಸ್ ಅವಾರ್ಡ್ ರಾಷ್ಟ್ರೀಯ ಪ್ರಶಸ್ತಿ ಶಿಲ್ಪಕ್ಕಾಗಿ ಪಲಿಮಾರು ಹೆಜಮಾಡಿ ಮಾಧವ ಆಚಾರ್ಯರಿಗೆ ನೀಡಿ ಗೌರವಿಸಿದೆ. ಕರಾವಳಿ ಭಾಗದ ಅದೆಷ್ಟೋ ದೈವ ದೇವಸ್ಥಾನಗಳ ನಿರ್ಮಾಣ ಕಾರ್ಯದಲ್ಲಿ ತಮ್ಮ ಕಾಷ್ಟಶಿಲ್ಪವನ್ನು ಅರಳಿಸಿ ಸೈ ಎನಿಸಿಕೊಂಡಿರುವ ಮಾಧವ ಆಚಾರ್ಯ 2010ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಖಾಸಗಿ ಸಂಸ್ಥೆಗಳು ಇವರ ಸಾಧನೆಗಾಗಿ ಮಾಡಿದ ಸನ್ಮಾನ ಅಭಿನಂದನೆಗಳು ಒಂದೆರಡಲ್ಲ. ಇದೀಗ ಇವರಿಗೊಲಿದ ಇಂಡಿಯಾ ಅಚೀವರ್ಸ್ ಅವಾರ್ಡ್ ರಾಷ್ಟ್ರೀಯ ಪ್ರಶಸ್ತಿ ಎಲ್ಲಾ ಪ್ರಶಸ್ತಿಗಳಿಗೆ ಕಿರೀಟ ಬಿಟ್ಟಂತಾಗಿದೆ. ಈ ಅದ್ದೂರಿಯ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಸಿಂಗ್ ಪಟೇಲ್, ಸಂಜಯ್ ಧೋತ್ರಾ, ಪ್ರೊಫೆಸರ್ ಅಶುತೋಷ್ ಶರ್ಮಾ, ಯೋಗೇಶ್ ಪೂಂಜಾ ಮೊದಲಾದವರು ಉಪಸ್ಥಿತರಿದ್ದರು.